बोलो 1000 का। दो 2013 में कर्नाटक सरकार में रहे इरिगेशन मिनिस्टर श्री एम बी पाटिल और सीएम सिद्धरामैया के नीरावरी योजना के तहत बीजापुर जिले के किसानों को इसका बहुत फायदा हुआ है। हर तरह की फसलें बोकर हडलगी के किसान संतोष ने सीएम सिद्धरामैया और एम बी पाटिल को करोड़ों करोड़ों नमन किया है। आइए इन्हीं की जुबानी सुने। अಣ್ಣ ನಿಮ್ದು ಹೆಸರೇನ್ರಿ? ಸರ್ ಸಂತೋಷ. ಊರ ಹಡಗಲಿ. ಏನು ತಂದ್ರಿ ಮಾರ್ಕೆಟಿಗೆ ಇವತ್ತು? ಆ್ಯಪಲ್ ಬಾರೆಹಣ್ಣು. ಈಗ ನೀರಾವರಿ ಅದ ಯಾವ್ದು ಅದ ರೀ? ಇದು ಜವಾರಿ ಅದ? ನೀರಾವರಿ ಮ್ಯಾಗ ಅದ ರೀ. ನೀರಾವರಿ ಅದ. ಈಗ ನಿಮ್ಗೆ ಹ್ಯಾಂಗೆ ಅದ ರೀ ಇದು ಫಸಲು? ಚಲೋ ಅದ ರೀ ಫಸಲು. ಈಗ ಈ ನೀರಾವರಿ ಲಾಭ ಮಾಡಿದ್ದು ಯಾರು? ಎಂ ಬಿ ಪಾಟೀಲ್ ಅವರು. ಈಗ ಅವ್ರು ಮಾಡಿದ್ದು ಎಂ ಬಿ ಪಾಟೀಲ್ ಅವ್ರು ನೀರಾವರಿ ಮಾಡಿದ ಎಷ್ಟೋ ಸಾವಿರಾರು ಕುಟುಂಬಗಳು ಬದುಕು ಕಟ್ಕೊಂಡವು. ಅವರು ಮೊದಲು ನಮಗೆಲ್ಲ ಕುಡ್ಲಿಕ್ಕೆ ನೀರು ಸಿಗ್ತಿದ್ದಿಲ್ಲ. ಈಗೆಲ್ಲ ಅವ್ರು ನೀರಾವರಿ ಮಾಡಿದ್ರೆ ಎಲ್ಲ ರೈತರು ಸಮೃದ್ಧವಾಗಿ ಎಲ್ಲ ಥರ ಬೆಳೆ ಬೆಳಿಲತ್ತಾರ. ಕಬ್ಬು, ಬಾರೆ, ದ್ರಾಕ್ಷಿ ಎಲ್ಲ ಥರ ಬೆಳೆದು ಎಲ್ಲ ಥರ ಭಾಳ ಅನುಕೂಲ ಆಗೈತಿ ಅವ್ರದಿಂದ. ಎಂ ಬಿ ಪಾಟೀಲ್ ಅವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ಅವರು ಮಾಡಿದ ನೀರಾವರಿ ಪ್ರತಿಫಲದಿಂದ ಇವತ್ತು ನಾವು ಆ್ಯಪಲ್ ಬಾರೆಹಣ್ಣು ಬೆಳೀತಾ ಇದ್ದೇವೆ. ಅತಿ ಉತ್ತಮ ರೀತಿಯಲ್ಲಿ ಬೆಳೀತಾ ಇದ್ದೇವೆ. ಮತ್ತು ನಮ್ಮ ಎಂ ಬಿ ಪಾಟೀಲರು ಸಿದ್ದರಾಮಯ್ಯ ಅವರು ಮಾಡಿದಂಥ 2013 ಏನು ಇಸ್ವಿಯಲ್ಲಿ ಮಾಡಿದಂಥ ನೀರಾವರಿ ಯೋಜನೆ ಇವತ್ತು ಅತ್ಯಂತ ನಮ್ಮ ಜಿಲ್ಲೆ ಅತ್ಯಂತ ಪ್ರಬಲವಾಗಿ ಎಲ್ಲ ರೈತರಿಗೆ ಅನುಕೂಲ ಆಗೈತಿ. ಮತ್ತು ಎಲ್ಲ ಕೆರೆಗಳು ತುಂಬೇವು. ಆದ್ದರಿಂದ ನಾವು ಎಂ ಬಿ ಪಾಟೀಲ್ ಸಿದ್ದರಾಮಯ್ಯ ಅವರಿಗೆ ಕೋಟಿ ಕೋಟಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇವೆ. ಮುಂದೆ ಅವರಿಂದ ಏನು ಅಭಿಲಾಷೆ ಇದೆ? ಇನ್ನೂ ನಮ್ಮಲ್ಲಿ ನೀರಾವರಿ ಹೆಚ್ಚಿನ ಅನುಕೂಲ ಆಗಬೇಕು. ಮತ್ತು ಇನ್ನೂ ಸ್ವಲ್ಪ ಕೆಲಸಗಳು ಅವು ಚೀರ್ಗಾಲಿ ಎಲ್ಲ ಆಗಬೇಕು. ಅವೆಲ್ಲ ಕೆಲಸಗಳಾದ್ರೆ ತೀರಾ ಇನ್ನೂ ಹೆಚ್ಚಿನ ಅನುಕೂಲ ಆಕೈತಿ ಅಂತ ರೈತರಿಗೆ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಇದೇ ಥರ ಅವ್ರಿಗೆ ರೈತರ ಮ್ಯಾಗ ಅಪಾರ ಕಾಳಜಿ ಉಳ್ಳೋರು ಅದಾರ. ಇನ್ನೂ ಇದೇ ಥರ ಹೆಚ್ಚಿನ ಕೆಲಸ ರೈತರು ಇನ್ನೂ ಹೆಚ್ಚಿನ ಪ್ರಬಲವಾಗಿ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಅಂತ ನಾವು ಹೇಳ್ಬೋದು. ಇಲ್ಲಿ ನಿಮ್ಮ ಹೊಲದಿಂದ ಇಲ್ಲಿ ಬರಬೇಕಾದ್ರೆ ನಿಮ್ಗೆ ಏನಾರ್ಥ ತೊಂದರೆ ಆಗ್ತದ? ರೋಡು ಇದು ಏನು ತೊಂದರೆ ಎಲ್ಲ ಥರ ಅನುಕೂಲ ಇದೆ. ಅನುಕೂಲ ಇದೆ. ಹಾಂ.
4 5 6 7 8 आगे लोग आगे यहाँ सोना कैसे वो चार